ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಹುತೇಕ ಇಬ್ರು ಅತಿಥಿಗಳು ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈಗ ವಸಂತ್ ಶೆಟ್ರು, ಬೆಳ್ಳೆ ವಸಂತ್ ಶೆಟ್ರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಬಹುಶಃ ಚರ್ಚೆ ಬಹಳ ದಿನದಿಂದ ಈ ಚರ್ಚೆ ನಡೀತಾ ಇದೆ. ನನಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಒಬ್ರು ಸ್ವಾಮೀಜಿ ಬಂಟ ಸಮುದಾಯ ಅಂತಲ್ಲ ಒಂದು ಮಠ ಪರಂಪರೆಯನ್ನ ಕಟ್ಟುತ್ತೀವಿ ಅಂತ ಹೊರಟಿದ್ದಾರೆ. ನಿಮ್ಮ ಅಪರಾಧ ಯಾಕಾಗಿ ಅನ್ನುವಂಥದ್ದು? ಇಲ್ಲ ಅಂತ ಹೇಳಿದ್ರೆ, ಮೊದಲು ಕೂಡ ಬಂಟ ಸಮುದಾಯದಲ್ಲಿ ಹುಟ್ಟಿದವರು ಕೂಡ ಸ್ವಾಮಿಗಳಾಗಿದ್ದಾರೆ. ಅವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ನಮ್ಗೆ ಆಕ್ಷೇಪ ಇಲ್ಲ. ಅಂದ್ರೆ ಅವರವರ ಕೆಲಸ ಕಾರ್ಯಗಳನ್ನು ಅವರವರ ವ್ಯಾಪ್ತಿಯಲ್ಲಿ ಅವರು ಸಾಮಾಜಿಕ ಮನ್ನಣೆಗೋಸ್ಕರವೋ ಅಥವಾ ಯಾವುದೋ ಒಂದು ಸಾಮಾಜಿಕ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಬರುದು ಅಂತ ಹೇಳಿದ್ರೆ, ನಾವು ಬಂಟರು ಮೂಲತಃ ದೈವಾರಾಧಕರು. ನಾವು ಎಲ್ಲ ಬಂಟರುಗಳು ಹಿಂದಿನ ಕಾಲದಲ್ಲಿ ದೇವಸ್ಥಾನವನ್ನ ಕಟ್ಟಿ ಅಗ್ರಹಾರದಲ್ಲಿ ಬ್ರಾಹ್ಮಣರನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಊರಿನ ಒಂದು ಒಳ್ಳೆಯ ಕೆಲಸಗಳಿಗಾಗಿ ಪ್ರಸಾದವನ್ನು ವಿತರಣೆ ಮಾಡಿರ್ತಕ್ಕಂಥ ಒಂದು ಗರಿಷ್ಠವಾದಂತ ಹೆಗ್ಗಳಿಕೆಯನ್ನು ಹೊಂದಿದವರು. ಸಮಾಜದಲ್ಲಿ ಸಹಬಾಳ್ವೆಯ ಜೀವನವನ್ನ ಎಲ್ಲಾ ಸಮುದಾಯದವರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ಗಳಿಸಿಕೊಂಡವರು. ಇಂತಹ ದೈವಾರಾಧಕರಾದಂತಹ ನಮ್ಮ ಒಂದು ಸಮುದಾಯಕ್ಕೆ ನಾವೀಗ ನಿಮ್ಮ ಪ್ರಶ್ನೆಗೆ ಬರ್ತೇನೆ. ಅದು ಸಂಸ್ಥಾನ ಕಟ್ಲಿಕ್ಕೂ ಸಾಧ್ಯ ಇಲ್ಲ, ಪೀಠ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಗುರು ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಒತ್ತೆಟ್ಟೆಗೆ ಇಡಿ. ಆದ್ರೂ ಆಯ್ತು, ಯಾರ್ದೋ ಒಬ್ಬ ವ್ಯಕ್ತಿಯ ತೆವಲಿಗೋಸ್ಕರ, ಚಟಕ್ಕೋಸ್ಕರ ಒಂದು ಸಂಸ್ಥಾನ ಮಠ ಪೀಠ ಆಗುದಾದ್ರೂ ಕೂಡ ಅರ್ಜಿಯನ್ನು ಆಹ್ವಾನಿಸ್ಲಿ. ನಾನು ಕೂಡ ಮಂತ್ರ ದೀಕ್ಷೆಯನ್ನ ಸ್ವೀಕರಿಸ್ತೇನೆ. ನಾನು ಕೂಡ ಅವಿವಾಹಿತ. ಇವತ್ತು ಯಾವ ಒಬ್ಬ ವ್ಯಕ್ತಿ ಮಠವನ್ನ ಕಟ್ಟುವುದಕ್ಕೆ, ಸಂಸ್ಥಾನವನ್ನು ಕಟ್ಟುವುದಕ್ಕೆ, ಪೀಠಾಧಿಪತಿ ಆಗ್ಲಿಕ್ಕೆ ಹೊರಟಿದ್ದಾರೋ ಅವ್ರಿಗಿಂತ ಶ್ರೇಷ್ಠ ನಾನು ವ್ಯಭಿಚಾರಿ ಕೂಡ ಅಲ್ಲ. ಆ ಮನುಷ್ಯ ಮದುವೆಯಾಗಿ 6 ವರ್ಷದ ಮಗು, ನನಗೆ ವೈಯಕ್ತಿಕ ವಿಚಾರ ಬೇಡ, ನನಗೆ ಖಾಲಿ ಬಂಟ ಮಠದ ವಿಚಾರದಲ್ಲಿ ಬೇಕಾಗಿರುವಂತದ್ದು. ವಸಂತ್ ಶೆಟ್ರೆ, ಒಂದು ವಿಷಯ ಹೇಳ್ತೇನೆ. ಮಠದ ವಿಚಾರದಲ್ಲಿ ಹೇಳುದಾದ್ರೆ, ಒಂದೊಮ್ಮೆ ಮಠವನ್ನೇ ಕಟ್ಟುದಾದ್ರೂ ಕೂಡ ಪೀಠಾಧಿಪತಿ ಯಾರೇ ಆಗ್ಬೇಕಂತ ಇಲ್ಲ ಅಲ್ವಾ? ಮಠ ಆದ್ಮೇಲೆ, ಸಂಸ್ಥಾನ ಆದ್ಮೇಲೆ ಅರ್ಜಿಯನ್ನು ಆಹ್ವಾನಿಸಬಹುದು. ಯಾರು ವಸಂತ್ ಶೆಟ್ರೆ, ಅಂದ್ರೆ ಒಡಿಯೂರು ಶ್ರೀಗಳು ಮಠ ಒಂದು ಅವರದೇ ಆದಂತ ಒಂದು ಸಂಸ್ಥಾನವನ್ನ ಕಟ್ಟಿದ್ರು, ವಜ್ರದೇವಿ ಸ್ವಾಮೀಜಿಗಳು ಕಟ್ಟಿದ್ರು. ಆಗೆಲ್ಲ ಯಾವುದೇ ಅಪಸ್ವರಗಳು ಕೇಳಲಿಲ್ಲ. ಇವರು ಮಾಡ್ತಾರೆ ಅಂತ ಆದ್ರೆ ಯಾಕೆ ಅಪಸ್ವರ ಅಂತ ನಾವು ಇವರು ಈಗ ಹೇಳಿದ್ದಾರೆ. ಇವರು ಕೂಡ ಬೆಜ್ವಳ್ಳಿ ಸಂಸ್ಥಾನ, ಆಯುರಾಶ್ರಮ ಎಲ್ಲವನ್ನ ಕಟ್ಟಿದ್ರೆ ಯಾರಾದ್ರೂ ಮಾತಾಡಿದ್ರ? ಅದು ಅವರಿಗೂ ಮತ್ತು ಅವರನ್ನು ನಂಬಿ ಬಂದಿರತಕ್ಕಂತ ಭಕ್ತಾದಿಗಳಿಗೂ ಇರತಕ್ಕಂತ ಭಾವನೆಗೆ ಸಂಬಂಧಪಟ್ಟಂತ ವಿಚಾರಗಳು. ಯಾರಾದ್ರೂ ಆಕ್ಷೇಪ ಎತ್ತಿದ್ದಾರ? ಯಾರಾದ್ರೂ ಪ್ರಶ್ನೆ ಎತ್ತಿದ್ದಾರ? ಬಂಟ ಸಮುದಾಯ ನೋಡಿ, ಒಂದೇ ಒಂದು ಮಾತಾಡಿದೆ. ನನ್ನ ಹತ್ರ ರೆಕಾರ್ಡ್ಲಿ ಇದೆ. ಆಧಾರ ಸಹಿತವಾಗಿ ಮಾತನಾಡುವಷ್ಟು ಅರ್ಹತೆ ಇರುವುದು ಇವತ್ತು ಬೆಂಗಳೂರು ಬಂಟರ ಸಂಘದ ಕಾರ್ಯದರ್ಶಿ ಶ್ರೀಧರ ಹೆಗಡೆ ಅವರಿಗೆ, ಈಶ ವಿಠಲದಾಸ ಸ್ವಾಮೀಜಿ ಯಾರು ಕೈಮಾರ ಶ್ರೀಗಳಂತ ನಂಗೆ ಗೊತ್ತಿಲ್ಲ, ಅವರಿಗೆ, ಬೆಳವೆ ವಸಂತ್ ಶೆಟ್ಟಿ. ಯಾಕಂತ ಹೇಳಿದ್ರೆ ಸುಮಾರು 67 ಪೇಜುಗಳಷ್ಟು ನಮ್ಗೆ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಅಲ್ಲಿಂದ ನಮ್ಗೆ ಬಂದಿದೆ. ನನ್ನ ವಿರುದ್ಧವೇ ಅವರು ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ದಾಖಲಿಸುವಾಗ ಪ್ಲೇಂಟಿಫ್, ಫಿರ್ಯಾದುದಾರರು ಅಂತ, ನಾನು ಪಾರ್ಟಿ, ಅವರು ಪ್ಲೇಂಟಿಫ್ ಅಂತ ಹೇಳಿದ್ರೆ ಯಾರು? ಶ್ರೀ 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 ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಪ್ರಸಾದ ಅಂತ ನಂಗೆ ಬಾಯಿಪಾಠ ಬರುವುದಿಲ್ಲ, ಅವರಿಗೆ ಗೊತ್ತುಂಟು. ಅವರು ಬಾರ್ಕೂರು ಸಂಸ್ಥಾನದ ಪೀಠಾಧಿಪತಿ. ಬಾರ್ಕೂರು ಸಂಸ್ಥಾನದ ವಿಳಾಸ ಇರುವುದು ವಿಜಯನಗರದ ಒಂದು ಪಟ್ಟು ವಿಳಾಸ. ಅವರು ನನಗೆ ಹೇಳಿದ್ದಾರೆ, ದ ಲಾರ್ಜೆಸ್ಟ್ ಬಂಟ್ ಕಮ್ಯುನಿಟಿ ಹ್ಯಾಸ್ accepted him of their community ambassador and Guruji. ರಿಯಾಕ್ಷನ್ ಅನ್ನು ಪಡ್ಕೊಳ್ತಾರೆ. ನನಗೆ ಇಲ್ಲಿ ರಿಯಾಕ್ಷನ್ ಬೇಕಾದಂತದ್ದು, ಸಂತೋಷ್ ಗುರೂಜಿ ಅವರನ್ನ ಬಂಟ ಸಮುದಾಯದ ರಾಯಭಾರಿ ಅಂತ ಹೇಳಿದಂತವರು ಯಾರು? ಜಾಗತಿಕ ಬಂಟ ಪ್ರತಿಷ್ಠಾನ ಹೇಳಿಲ್ಲ. ಕೋರ್ಟಿಗೆ ಹೇಗೆ ಅಫಿಡವಿಟ್ ಕೊಡ್ತಾರೆ ಅವರು? ನಾನು ಬಂಟ ಸಮುದಾಯದ ರಾಯಭಾರಿ ಯಾವ ಕಾರಣಕ್ಕಾಗಿ ಕೊಡ್ತಾರೆ? ನಾವು ಅದರ ಬಗ್ಗೆ ಮಾತಾಡಿ, ನಮಗೆ ವಿಚಾರಣೆ ನೋಡ್ಕೊಳ್ಳಿ. ವೈಯಕ್ತಿಕ ವಿಚಾರದ ಬಗ್ಗೆ ವೈಯಕ್ತಿಕ ವಿಚಾರ ಅಲ್ಲ. ಮಾಧ್ಯಮಗಳಿಗೆ ನೋಟಿಸ್ ಬರ್ತದೆ, ಸ್ವಾಮೀಜಿಗಳಿಗೆ ನೋಟಿಸ್ ಬರ್ತದೆ.
1 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದವರು ಇದ್ದಾರೆ. ಒಂದ್ ನಿಮಿಷ. ಲಾಸ್ಟಿಗೆ ನೀವು ಒಳ್ಳೆ ಮರ್ಯಾದೆಯಲ್ಲಿ ಕೊಡದಿದ್ರೆ ನಿಮ್ಮನ್ನು ತೇಜಾವಧೆ ಮಾಡ್ತೇವೆ, 50 ಲಕ್ಷ ಆದ್ರೂ ಕೊಡಿ ಅಂತ ಹೇಳಿದವರು ಇದ್ದಾರೆ. ಕೆ.ಸಿ. ರೈ ಅವರೇ, ಈ ತರ ಕೆ.ಸಿ. ರೈ ಅವರೇ, ಬಹುಶಃ ನೋಡಿ, ನನಗೆ ಈ ವಿಚಾರಕ್ಕೆ ಸ್ಪಷ್ಟತೆ ಬೇಕು ಅನ್ನುವಂಥದ್ದು. ಮಾಧ್ಯಮಗಳಿಗೆ ನೋಟಿಸ್ ಬರ್ತದೆ, ಸ್ವಾಮೀಜಿಗಳಿಗೆ ನೋಟಿಸ್ ಬರ್ತದೆ. ನಾನು ಬಂಟ ಹೌದು ಸರ್, ಹೌದು ಬಂದಿದೆ ಸರ್, ನಾನು ನೋಡಿದ್ದೇನೆ ಸರ್, ನಾನು ತಂದು ಕೊಡ್ಲಿ ನಮ್ಗೆ ಸರ್, ನಾನು ನೋಡಿದ್ದೇನೆ. ಕಾಪಿ ನಿಮಗೆ ಬಹುಶಃ ಕೊಡಬಹುದು. ತಂದು ಕೊಡ್ಲಿ. ಅಂದ್ರೆ ಬಂಟ ಸಮುದಾಯದ ರಾಯಭಾರಿ ಅಂತ ಹೇಗೆ ಹೇಳಿಕೊಳ್ಳುತ್ತಾರೆ? ಲಾರ್ಜೆಸ್ಟ್ ಬಂಟ್ ಕಮ್ಯುನಿಟಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಗೆ ಹೇಳ್ತಾರೆ? ಓದಿದ್ದೇನೆ, ಅಲ್ಲ ಅದಲ್ಲ, ಕೋಟಿ ರೂಪಾಯಿ ಅಲ್ಲ, ಕೋಟಿ ರೂಪಾಯಿ ಅದು ಮಾತುಕತೆ ಅಲ್ಲ, ಇದು ಈ ವಿಚಾರ ಪರ್ಸನಲ್ ಆಗಿ ಕೆಲವು ಕಡೆ ಇವರನ್ನು ಬಿಂಬಿಸ್ತಾ ಇದ್ದಾರೆ. ಸರ್ ದುಡ್ಡಿನ ವಿಷಯ ಬರಲಿಲ್ಲ, ದುಡ್ಡಿನ ವಿಚಾರನೆ ಇದು. ಇದು ನೋಡಿ, ಖಾಲಿ ಒಂದು ಕೋಟೆಯಿಂದ ಬರ್ತಾ ಇದೆ ಹೊರತು ಬೇರೆ ಎಲ್ಲಿ ಅಪಸ್ವರ ಬರ್ತಾ ಇದೆ. ಕೆ.ಸಿ. ರೈ ಅವರೇ, ಇಲ್ಲಿ ಒಂದು ಚಿಕ್ಕ ವಿಚಾರ. ರಾಯಭಾರಿಯಿಂದ ಬಳಸಲಿಲ್ಲ ಅವರು. ಒಂದು ನಿಮಿಷ, ಕೆ.ಸಿ. ರೈ ಅವರೇ, ನೀವು ತಂದು ಕೊಡಿ, ನಾನು ಮತ್ತೆ ಮಾತಾಡ್ತೀನಿ. ವಿಚಾರ ಗೊತ್ತಿಲ್ಲದೆ ನಾನು ಮಾತಾಡೋದಿಲ್ಲ. ಸುರೇಂದ್ರ ಶೆಟ್ಟರ್, ಒಂದು ನಿಮಿಷ, ನಾನು ಕೇಳ್ತೇನೆ. ನೋಡಿ, ಯಾರ ಹೇಳಿದ್ರು ಅಂತ ನಾನು ಮಾತಾಡ್ಲಿಕ್ಕೆ ಹೊರಟವನಲ್ಲ, ಅದರ ಬಗ್ಗೆ ತನ್ನಿ ನಾನು ಮತ್ತೆ ಮಾತಾಡ್ತೀನಿ. ಕೆ.ಸಿ. ರೈ ಅವರೇ, ನನಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಇಷ್ಟೇ. ಈ ಗುರೂಜಿ ಅವರು ಏನಿದ್ದಾರೆ, ಇವರು ಬಂಟ ಸಮುದಾಯದ ರಾಯಭಾರಿಯೋ? ಯಾರು ಹೇಳಿದ್ರು? ಬೇಕೀಗ ಪ್ರಶ್ನೆ ಬೇಕು. ಕೋರ್ಟ್ ನೋಟಿಸ್ ಯಾಕೆ ಬರ್ತದೆ ಹಾಗಾದ್ರೆ? ಕೋರ್ಟ್ಗೆ ಯಾಕೆ ಅಫಿಡವಿಟ್ ಕೊಡ್ತಾರೆ? ಕೋರ್ಟ್ಗೆ ಯಾಕೆ ಅಫಿಡವಿಟ್ ಕೊಡ್ತಾರೆ? ಮತ್ತೆ ನೋಡುವ, ಘನತೆವೆತ್ತ ಅವರು ತರ್ಲಿ, ಮತ್ತೆ ನೋಡುವ. ಸಿಟಿ ಸಿವಿಲ್ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದಾರೆ, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ಗೆ. ಅವ್ರದಲ್ಲಿ ನೋಡುವ, ಇವರು ಕೋರ್ಟಲ್ಲಿ ನೋಡುವ ಏನು ಅಂತ ಹೇಳಿ. ನಮ್ಗೆ ವಿಚಾರ ಗೊತ್ತಿಲ್ಲ, ಮಾತಾಡುದು ಯಾಕೆ? ಇಲ್ಲ, ಕೆ.ಮಾರು ಸ್ವಾಮೀಜಿಗಳಿಗೆ ನೋಟಿಸ್ ಬಂದಿದೆ, ನಮಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ. ನೋಡಿ, ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸುಮ್ಮನೆ ಯಾರನ್ನು ಎತ್ತಿ ಕಟ್ತಾ ಇದ್ದಾರೆ. ಇವಾಗ ಬೆಂಗಳೂರು ಬಂಟ ಸಂಘದ ವಿಚಾರ ಎತ್ತಿದ್ರು. ಬೆಂಗಳೂರು ಬಂಟ ಸಂಘದಲ್ಲೂ 2 ಗುಂಪುಗಾರಿಕೆ ಇದೆ. ಅದರ ವಿಷಯ ಅವ್ರು ಮಾತಾಡಿದ್ರಲ್ಲ, ಅಲ್ಲಿ ಕಾರ್ಯದರ್ಶಿ ಅವ್ರಿಗೆ ಹೀಗೆ ಮಾತಾಡಿದ, ಅದು ಯಾಕೆ ನೀವು ಮಾತಾಡ್ಲಿಲ್ಲ? ಬಂಟರು ವಾದ ಅಲ್ಲ, ಅವ್ರು ಹೇಳಿದ ವಿಷಯ ನಿಮ್ಗೆ ತಿಳಿಸ್ತೇನೆ. ನೋಡಿ, ಜಗಳ ಅಲ್ಲ, ನಾಳೆ 1 ಕೋಳಿ ಪದಾರ್ಥದಲ್ಲಿ ಅವ್ರು ಒಟ್ಟಾಗ್ತಾರೆ. ನೋಡಿ, ಅದು ಬೇರೆ ವಿಚಾರ. ನೀವು ವಿಚಾರಕ್ಕೆ ಯಾರು? ನಾವು ಬಂಟ್ರೆ, ಅವರು ಬಂಟ್ರೆ, ನೀವು ಬಂಟ್ರೆ. ನೋಡಿ, ಒಗ್ಗಟ್ಟಲ್ಲಿ ಬಲವಿದೆ ಅಷ್ಟೇ. ನಮ್ಮಿಂದ ಸಮಾಜ, ನಾವು ಸಮಾಜವನ್ನು ಒಳ್ಳೆ ಮಾಡೋ ಕೆಲಸ ಮಾಡಬೇಕು ಹೊರತು ತುಂಡರಿಸುವ ಕೆಲಸ ಮಾಡಬಾರದು. ಕೆ.ಸಿ. ರೈ ಅವರೇ, ಕೊನೆಯದಾಗಿ ನನಗೆ ಇಲ್ಲಿ ರಿಯಾಕ್ಷನ್ ಬೇಕು. ನಾವು ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡುವ, ಅವರಿಗೆ ಒಳ್ಳೆ ರೀತಿಯ ದಾರಿ ಕೊಡಿಸುವ ಕೆಲಸ ಮಾಡುವ, ಅವರ ನೋವಿಗೆ ನಾವು ಒಂದು ಮದ್ದು ಹಚ್ಚುವ ಕೆಲಸ ಮಾಡುವ. ಸುಮ್ಮನೆ ಇಲ್ಲ ಸಲ್ಲದ ಅಪವಾದ ಹೊರಿಸಿಬಿಟ್ಟು ಒಂದು ವ್ಯಕ್ತಿಯ ತೇಜೋವಧೆ ಮಾಡಲಿಕ್ಕೆ ಮಾಡಿ, ಅದು ತಪ್ಪು. ಸಂಘದಲ್ಲಿದ್ದಾರೆ, ಇವರಿಗೆ ಗೊತ್ತಿಲ್ಲ, ರಾಯಭಾರಿ ಅಂತ ನೋಡಿ, ಕೋರ್ಟ್ ನೀವು ಅವ್ರು ಹೇಳಿದ್ರೆ ನೋಟಿಸ್ ಬರ್ಲಿ, ನಾವು ನೋಡ್ತೀವಿ, ನಾನು ಮಾತಾಡ್ತೀನಿ. ಯಾರ ಹೇಳಿದ್ರೆ ಅಂತ ನಾನು ಮಾತಾಡ್ಲಿಕ್ಕೆ ಹೊರಡಲ್ಲ. ರೈ ಅವರೇ, ಒಂದು ನಿಮಿಷ, ನನಗೆ ಅಂದ್ರೆ ಇಲ್ಲಿ ನಮ್ಗೆ ನೋಡಿ, ನಮ್ಗೆ ತಿದ್ದಿ ತಿಳಿಯಲುವಂತ ಒಂದು ಗುರುಗಳ ಅಗತ್ಯ ಇದೆ, ನಾವು ಸ್ವೀಕರಿಸ್ತೇವೆ. ನಮ್ಗೆ ವಿಚಾರ, ಈ ಪ್ರಯತ್ನ ಏನಿದೆ, ಅವರು ಇವಾಗ ಇನ್ನೊಂದು ವಿಚಾರ ಮಾತಾಡಿ ನೋಡಿ, ಅವ್ರು ಮಾತಾಡೋ ದಾಟಿ ಸರಿ ಇಲ್ಲ. ಅವ್ರಿಗೆ ನೋಡು, ಅವ್ರು ಏನ್ ಹೇಳಿದ್ರೆ ನಾನು ಬಿಡುವುದಿಲ್ಲ, ಮಾಡ್ತೇನೆ, ಇದೆಲ್ಲ ರೌಡಿಸಮ್ ಆಯ್ತು ಸರ್. ನಾಳೆ ನೋಡಿ, ಒಂದು ವಿಚಾರ ಇದೆ ಸರ್, ನಿಮ್ಗೊಂದು ರೆಸ್ಪೆಕ್ಟ್ ಇದೆ, ಇವರಿಗಿದೆ, ನಂದೇ ಆದ್ರೂ ರೆಸ್ಪೆಕ್ಟ್ ಇದೆ, ಅವರಿಗೊಂದು ಗೌರವ ಇದೆ. ಮಾತಾಡ್ತೀನಿ, ಅವರೊಂದು ಸಮಾಜದಲ್ಲಿ ಗೌರವಾನ್ವಿತ ಆಗ್ತೀನಿ. ಆದ್ರೆ ಒಂದು ವಿಚಾರ ಮಾತಾಡ್ಲಿಕ್ಕೆ ಬಿಡಿ, ಅವ್ರು ಕೇಳಿದಾಗ ಉತ್ತರ ಕೊಡ್ಬೇಕು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಬಿಡೋದಿಲ್ಲ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಇದು ವಿಚಾರ ಅಲ್ಲ. ಇದು ಮನುಷ್ಯನ ಬಗ್ಗೆ ಒಂದು ಆಚಾರ ವಿಚಾರವನ್ನು ಮಾಡುವ ವ್ಯಕ್ತಿ ಆ ತರ ಮಾತಾಡುದಿಲ್ಲ. ಕೆ.ಸಿ. ರೈ ಅವರೇ, ಒಂದ್ ನಿಮಿಷ, ಕೊನೆಯದಾಗಿ ನಿಮ್ಮ ಕಮೆಂಟ್ ಬೇಕಾದದ್ದು ನನಗೆ. ಇದು ಒಂದು ರೀತಿಯಲ್ಲಿ ಜೇನುಗೂಡಿಗೆ ಕಲ್ಲು ಹೊಡೆಯುವಂತ ಪ್ರಯತ್ನ ಆಗಿದೆ. ಬಂಟ ಕಮ್ಯುನಿಟಿಯಲ್ಲಿ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಯಾರು ಹೊಣೆ ಇದಕ್ಕೆ? ಯಾರು ಹೊಣೆ ಇದಕ್ಕೆ? ಕಲ್ಲು ಬಿಸಾಡಿದ್ಯಾರು? ಯಾರ ಒಂದು 4-5 ಜನ ಬಿಸಾಡಿದೆ. ಮೊನ್ನೆ ನೋಡಿ, ಒಂದಲ್ಲಿ ಸಭೆ ಆಗ್ತಾ ಇತ್ತು, ಪ್ರತಿಭಟನೆಯಲ್ಲಿ ನಾನು ನೋಡಿದ್ದೇನೆ. ಎಷ್ಟು ಜನ ಪ್ರತಿಭಟನೆ ಮಾಡಿಸೋರು ಸ್ವಾಮಿ ಆಗ್ತಾರ? ಒಂದು ಸಭೆಯಲ್ಲಿ ಮಾತಾಡಬಹುದು, ಸ್ವಾಮಿ ಆಗ್ತಾರಂತ. ಈಗ ಇವರು ಬೆಳ್ಳೆ ವಸಂತ ಶೆಟ್ರು ಸ್ವಾಮಿ ಆಗ್ತಾರಂತ ಹೇಳಿದ್ರು. ನೋಡಿ, ನಾಳೆ ಆಗ್ತಾರೆ, ನಾವು ಸ್ವೀಕರಿಸ್ತೇನೆ. ಎಲ್ಲರೂ ಸ್ವಾಮಿ ಆಗ್ತಾರೆ, ಸ್ವಾಮಿ ಆಗ್ತಾರೆ, ಎಲ್ಲರೂ ಆಗ್ತಾರೆ. ನೋಡಿ, ನಾವು ಹೇಳಿದ ವಿಚಾರ ಅಲ್ಲಿ ನಿಲ್ಕೊಳ್ಳಿ. ನೀವು ಬೆಳ್ಳೆ ವಸಂತ ಶೆಟ್ರು, ನಾನು ಒಂದು ಮದುವೆ ಆಗಿಲ್ಲ, ನಾನೊಬ್ಬ ಒಳ್ಳೆ ಮನುಷ್ಯ ಹಾಗೆ ಅಂತ ಹೇಳಿದ್ರು, ಸರಿ ಒಪ್ಪೋದು. ಅವರನ್ನು ನಾನು ಸ್ವಾಮಿ ಅಂತ ಹೇಳಲಿಕ್ಕೆ ತಯಾರಿದ್ದೇನೆ. ಅವರು ಸ್ವಾಮಿ ಆಗಿ ಬರ್ಲಿ, ದೀಕ್ಷೆ ತಗೊಂಡು ಬರ್ಲಿ, ನಾನೇ ಚಂದ್ರಶೇಖರ ರೈ ಅಂತ ಸ್ವಾಮಿಗಳೇ ನಮಸ್ಕಾರ ಗುರುಜಿ ಅಂತ ಹೇಳಲಿಕ್ಕೆ ತಯಾರಿದ್ದೇನೆ. ಕೊನೆಯದಾಗಿ ನಿಮ್ಮ ಕಮೆಂಟ್. ಗುರು ಅಲ್ಲ, ಗೊತ್ತಾಯ್ತಲ್ಲ, ಬಂಟ್ರ ಮತ್ತೆ ಅವರು ಬಂಟ್ರೆ ಗುರು ಆಗ್ತಾರಾ? ಅವರು ಆಗ್ತಾರೆ. ನೋಡಿ, ಯಾರು ಅವರು ಬಂಟ್ರೆ, ಸಂತೋಷ್ ಗುರೂಜಿ ಅವರು ಬಂಟ್ರೆ, ಅವರಿಗೆ ನಾವು ಗೌರವ ಕೊಡ್ತೇವೆ. ನಾನು ವೈಯಕ್ತಿಕ ವಿಚಾರದಲ್ಲಿ ಗುರು ಅಂತ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಅದನ್ನು ಯಾರಿಗೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕೆ.ಸಿ. ರೈ ಅವರೇ, ನಾನು ಲಾಸ್ಟ್ ಕಮೆಂಟ್ ನನಗೆ ಬೇಕಾದಂತದ್ದು. ಈಗ ಆ ಭಾಗದಲ್ಲಿ ವ್ಯಕ್ತ ಆಗ್ತಾ ಇರುವಂತ ವಿರೋಧ ಏನಿದೆ, ಬೆಳ್ಳೆ ವಸಂತ ಶೆಟ್ಟಿ ಆಗಿರ್ಬೋದು, ಸದ್ಯ ನೀವು ಕೂಡ ವಿರೋಧ ಮಾಡ್ತಾ ಇರುವಂತದ್ದು ಇರ್ಬೋದು.
ಆ ಸ್ವಾಮೀಜಿಯವರಿಗೆ ವಿರೋಧವೋ ಅಲ್ಲ. ಮಠ ಪರಂಪರೆಗೆ ವಿರೋಧವೋ, ಬಂಟ ಮಠ ಪರಂಪರೆಗೆ ವಿರೋಧವೋ, ವೈಯಕ್ತಿಕವಾಗಿ ಸ್ವಾಮೀಜಿಯವರಿಗೆ ವಿರೋಧವೋ? ಖಂಡಿತವಾಗಿಯೂ ಅಲ್ಲ. ನಾನು ಬಂಟ ಸ್ವಾಮೀಜಿಯ ಬಗ್ಗೆ ನನ್ನ ಯಾವ ಆಕ್ಷೇಪವೂ ಅಥವಾ ಅವರ ನೋಡಿಯೂ ಇರಲಿಲ್ಲ. ಬಂಟ ಸ್ವಾಮೀಜಿ ಅನ್ನೋದನ್ನು ನಾನು ಇನ್ನೂ ಒಪ್ಪಿಕೊಳ್ತಾನೆ ಇಲ್ಲ. ಬಂಟರಿಗೆ ಸ್ವಾಮೀಜಿ ಇನ್ನೂ ಬರಲಿಲ್ಲ. ಜಾತಿಯಲ್ಲಿ ಸ್ವಾಮಿ ಅನ್ನೋದನ್ನ ನಾನು ಕಲ್ಪನೆಯಲ್ಲೂ ಮಾಡುವುದಿಲ್ಲ. ಗೊತ್ತಾಯ್ತಲ್ಲ? ಬಂಟ ಅಥವಾ ಯಾವುದೇ ಜಾತಿಯಲ್ಲಿ ಜಾತಿ ವಿಷಯದಲ್ಲಿ ಒಬ್ಬ ಸ್ವಾಮಿ ಅಂತವನು ಇರುವುದಿಲ್ಲ. ಅವನು ಅರಿಷಡ್ ವರ್ಗಗಳನ್ನು ಮೀರಿದವನು, ಕಾಮಕ್ರೋಧಾದಿಗಳನ್ನು ದಾಟಿದವನು, ಸಂಸಾರವನ್ನು ತ್ಯಜಿಸಿದವನು, ಇತ್ಯಾದಿ ಇತ್ಯಾದಿ. ಅವನು ಒಂದು ಸಮೂಹದ ಗುರು ಅಂತ ಒಪ್ಪಿಕೊಂಡ್ರೆ ಅವನು ಖಂಡಿತವಾಗಿಯೂ ಸ್ವಾಮಿ ಅಲ್ಲ. ಮತ್ತೆ ಸ್ವಾಮಿಗಳ ಬಗ್ಗೆ ಆಗಲಿ, ಅವರ ವೈಯಕ್ತಿಕವಾಗಲಿ, ಒಬ್ಬ ವ್ಯಕ್ತಿಯ ಬಗ್ಗೆ ನನ್ನ ಆಕ್ಷೇಪವೇ ಇಲ್ಲ. ಬಂಟ ಸಮುದಾಯ ದೊಡ್ಡ ಸಮುದ್ರ, ಅದಕ್ಕೆ ಒಂದು ಕಾಣಿ ಕರ್ಸಿ ಹೋಗಿ ಒಂದು ಸಣ್ಣ ಮೀನು ಕರ್ಸೆ. ಬಂಟ ಸಮುದಾಯ ಒಂದು ಸಮುದ್ರ, ಆ ಸಮುದ್ರದಲ್ಲಿ ಒಂದು ಕಾಣಿ ಕರ್ಸೆ ಅಂತ ನಮ್ಮಲ್ಲೊಂದು ಮೀನಿದೆ. ಅದು ಹೋಗಿ ನಾನು ನಾಯಕನಾಗ್ತೇನೆ ಅಂದ್ರೆ ಖಂಡಿತ ಆಗುವುದಿಲ್ಲ. ಆಮೇಲೆ ಅದು ಸಿಹಿ ನೀರಿನ ಮೀನು. ನಾನು ಯಾಕೆ ಉಪಯೋಗಿಸಿದೆ ನೋಡಿ ನೋಡಿ ನನಗೆ ಕನ್ಕ್ಲೂಷನ್ ಬೇಕಾದದ್ದು ಸುರೇಂದ್ರ ಶೆಟ್ಟಿ ಬೇಕಾಗಿರುವ ಸಂತೋಷ್ ಗುರೂಜಿಯವರಿಗೆ ವಿರೋಧವೋ ಮಠ ಪರಂಪರೆಗೆ ಗೌರವ ಕೊಡಬೇಡಿ. ಅವರ ಒಂದು ತಗೊಂಡ ದೀಕ್ಷೆ ಗೌರವ ಕೊಡಿ. ಬಂಟ ಸಮುದಾಯದ ಒಂದ್ ನಿಮಿಷ ಕೇಸರಿ ಸಮುದಾಯದ ಮಠಕ್ಕೆ ವಿರೋಧ ಹೊರತು, ಬಂಟ ಸಮುದಾಯ ಸಮುದ್ರ ಅಂದೇನೆ ಹೊರತು ಒಂದು ಸಣ್ಣ ಮೀನು ಅಲ್ಲಿ ಹೋಗಿ ಬದುಕಲಿಕ್ಕೆ ಆಗುದಿಲ್ಲ, ಸಿಹಿ ನೀರಿನ ಮೀನು ಅಂದೇನೆ ಹೊರತು ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ಯಾವುದೇ ಅವನ ವೈಯಕ್ತಿಕವಾಗಲಿ, ಅವರ ಮಾತುಗಾರಿಕೆಗಾಗಲಿ ನನ್ನ ವಿರೋಧ ಅಲ್ಲ. ಬಂಟ ಕಮ್ಯುನಿಟಿಗೆ ಮಠ ಪರಂಪರೆ ಬೇಡ, ಆಗುದು ಇಲ್ಲ, ಆಗುದು ಬಹಳ ಕಷ್ಟ ಇದೆ. ಎಸ್, ನಾನು ಕೇಸರಿ ಅವರ ಕೊನೆಯ ಕಮೆಂಟ್. ಈಗ ಸ್ವಾಮೀಜಿಯವರು ಹುಟ್ಟು ಹಾಕಿರುವಂತ ಪ್ರಯತ್ನ ಬಂಟ ಕಮ್ಯುನಿಟಿಯ ಮಠ ಪರಂಪರೆ ಅಲ್ಲ ಅನ್ನುವಂತ ಸ್ಪಷ್ಟನೆ ಕೊಡಬಹುದಾ? ಅವರು ಬಾರ್ಕೋಡ್ ಪ್ರತಿಷ್ಠಾನ ಅಂತ ಮಾಡಿದ್ದಾರೆ, ಬಂಟರಿಗೆ ಪ್ರಾತಿನಿಧ್ಯ ಜಾಸ್ತಿ ಕೊಟ್ಟಿದ್ದಾರೆ. ಬಹಳ ಖುಷಿ. ರಿಸರ್ವೇಶನ್ ಬಂಟರಿಗೆ ಜಾಸ್ತಿ ಅಂತ, ರಿಸರ್ವೇಶನ್ ಅಂತ ಹೇಳಿ ಬಂಟರು ಜಾಸ್ತಿ ಅವರಿಗೆ ಒಂದು ಒತ್ತು ಕೊಡೋ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಬಂಟರಿಗೆ ಒತ್ತು ಕೊಡ್ತೀವಿ, ಬಂಟರಿಗೆ ಜಾಸ್ತಿ ಒತ್ತು, ಬೇರೆ ಧರ್ಮದವರಿಗೂ ನಾವು ಅದರಲ್ಲಿ ಪ್ರಾತಿನಿಧ್ಯ ಕೊಡ್ತೇವೆ. ಇಡೀ ಬಲ್ಕ್ ಆಗಿ ಬಂಟ ಸಮುದಾಯಕ್ಕೆ ಅದು ಮಠ ಹೇಳಿಲ್ಲ. ನಮ್ಮೊಟ್ಟಿಗೆ ಇತರರನ್ನು ನಾವು ಸೇರಿಸಿ ಅವರಿಗೂ ಬೇಕಾದ ಸಹಾಯ ಬಂದವರಿಗಷ್ಟೇ ಮಠ, ಬಂದವರಿಗಷ್ಟೇ ಮಠ, ಎಲ್ಲರಿಗಲ್ಲ. ಯಾರು ಗುರು ಅಂತ ಸ್ವೀಕರಿಸ್ತಾರ ಅವರಿಗೆ ಅವರು ಗುರುಗಳು. ಅಂದ್ರೆ ಮಂಗಳೂರಿನ ಬಂಟರ ಸಂಘಗಳಾಗಿರ್ಬೋದು, ಪುತ್ತೂರಿನ ಬಂಟರ ಸಂಘಗಳಾಗಿ ಇವುಗಳಿಗೆಲ್ಲ ಅಲ್ಲ. ಅಲ್ಲಿ ಯಾರಿಗೆ ಇಷ್ಟ ಇದೆಯೋ ಅವರು ಬರಬಹುದು. ಹಲವಾರು ಸಂಘಗಳಿಗೆ ಅವರು ಭೇಟಿ ನೀಡಿದ್ದಾರೆ. ನಾನು ಯಾವಂತ ಅದರ ಬಗ್ಗೆ ಹೆಸರು ಹೇಳಿಕ್ಕೆ ಹೋಗುದಿಲ್ಲ. ಎಲ್ಲರೂ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಏನು ತಪ್ಪು ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ನಡೀಲಿ, ಅವ್ರಿಗೆ ನಾವು ಸಹಕರಿಸ್ತೇವೆ. ಸುಮ್ಮನೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ನಮ್ಮ ಬಂಟ ಸಮಾಜವನ್ನು ಬೀದಿಗೆ ತಂದು ರಂಪಟ ಮಾಡುವ ಗೊತ್ತಿದೆ. ಕಡೆಯ ರಿಯಾಕ್ಷನ್ ನನಗೆ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕ ಮಾಡುವ ಒಂದು ಗುರುಗಳು ಬೇಕಾಗಿದ್ದಾರೆ. ಆದ್ರಿಂದ ಅವರನ್ನಲ್ಲ ಯಾರನ್ನಾದ್ರೂ. ಈಗ ನೀವು ಅವರ ಸಮರ್ಥಕರಾಗಿ ಹೇಳುವಂತದ್ದು ಬಂದವರು ಬರ್ತಾರೆ, ಎಲ್ಲರೂ ಬರಬೇಕು ಅಂತ ಇಲ್ಲ. ಖಂಡಿತ ಇಲ್ಲ, ಬರದವರು ಬೇಡ, ಬಂದವರು ಬರ್ತಾರೆ. ಸುರೇಂದ್ರ ಶೆಟ್ರೆ ಧನ್ಯವಾದಗಳು. ನಾನು ಇನ್ನೊಂದು ಹೇಳ್ತೇನೆ, ಒಂದು ದೇವಸ್ಥಾನ ಸಮಯ ಮೀರಿ ಹೋಗ್ತಾ ಇದೆ. ಒಂದು ದೇವಸ್ಥಾನ ಕಟ್ತೀರ ನೀವು, ಗಣೇಶನ ಕೊಡಿ, ನನಗೆ ಇವರು ವಿರೋಧ ಇರ್ತಾರೆ. ಆ ಗುಡಿಗೆ ನಮ್ದೊಂದು 100 ಜನ ಹೋಗ್ತಾರೆ, ಇವ್ರು ಬರುದಿಲ್ಲ, ಗುಡಿ ಆಗುತ್ತೆ ಅಲ್ಲ. ಎಸ್ ಸುರೇಂದ್ರ ಶೆಟ್ರೆ, ಡಿಸ್ಕಷನ್ ನಲ್ಲಿ ಬಹಳ ದೂರದಿಂದ ಬಂದಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಕೇಸರಿ ಅವರಿಗೂ ಕೂಡ ಧನ್ಯವಾದಗಳು ಈ ಡಿಸ್ಕಷನ್ ನಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇದು ಇವತ್ತಿನ ವಿಶೇಷ. ಒಟ್ಟಿನಲ್ಲಿ 2 ಕಡೆಯಿಂದಲೂ ವಾದಗಳು ಇರುವಂತದ್ದು. ಒಬ್ರು ಬೇಡ ಅಂತ ಹೇಳಿದ್ರೆ ಮತ್ತೊಬ್ರು ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯ ಹೇಳ್ತಾ ಇರುವಂತದ್ದು ಅಂದ್ರೆ ಆ ಪರಂಪರೆಯ ವಿರುದ್ಧವಾಗಿ ಮಾತಾಡೋರು ಹೇಳ್ತಾ ಇರುವಂತದ್ದು ಅದು ಬಂಟ ಕಮ್ಯುನಿಟಿಗೆ ಅಂತಲೇ ಒಂದು ಸೀಮಿತವಾದಂತ ಮಠ ಪರಂಪರೆ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಒಬ್ಬ ವ್ಯಕ್ತಿಗೆ ನಮ್ಮ ವಿರೋಧ ಅಲ್ಲ ಅನ್ನುವಂಥದ್ದು ಅವರು ಕೊಡ್ತಾ ಇರುವಂತ ಕನ್ಕ್ಲೂಷನ್. ಮತ್ತೊಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ, ಬಂಟರು ಬಂದ್ರೆ ಸಂತೋಷ, ಬರದಿದ್ದವರು ಇರ್ತಾರೆ, ನಮಗೆ ಏನ್ ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಿಗೆ ಏನಾಗುತ್ತೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಿಮ್ಮವರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.